ಬೆಂಗಳೂರಿನಿಂದ ದಿಢೀರ್ ನಾಪತ್ತೆಯಾಗಿರುವ 14 ವರ್ಷದ ಬಾಲಕಿ ಭಾರ್ಗವಿ ಮಂಗಳೂರಿಗೆ ಆಗಮಿಸಿ ನಾನಾ ಕಡೆ ಸುತ್ತಾಟ ನಡೆಸಿದ್ದಾಳೆ. ಆಕೆ ಮಂಗಳೂರಿನಲ್ಲಿ ಸುತ್ತಾಟ ಮಾಡಿರುವುದು ಸಿಸಿ ಕ್ಯಾಮೆರಾದ ದೃಶ್ಯದಲ್ಲಿ ಸೆರೆಯಾಗಿದೆ. ಭಾರ್ಗವಿ ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ನ ಮನೆಯಿಂದ ಸೋಮವಾರದಿಂದ ನಾಪತ್ತೆಯಾಗಿದ್ದಾಳೆ. ಅಲ್ಲಿಂದ ಬಸ್ನಲ್ಲಿ ಆಗಮಿಸಿರುವ ಆಕೆ ಸೋಮವಾರ ಬೆಳಗ್ಗಿನ ಜಾವ 3 ಗಂಟೆಯ ಹೊತ್ತಿಗೆ ಮಂಗಳೂರಿನ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಬಂದಿಳಿದಿದ್ದಾಳೆ. ಬಸ್ ನಿಲ್ದಾಣದಲ್ಲಿ ಆಟೋ ರಿಕ್ಷಾವೊಂದನ್ನು ಬಾಡಿಗೆಗೆ ಗೊತ್ತು ಮಾಡಿ ಮುಕ್ಕ ಬೀಚ್ಗೆ ತೆರಳಿ ಅಲ್ಲಿ ಕೊಂಚ ಕಾಲ ತಿರುಗಾಡಿ ಅದೇ ರಿಕ್ಷಾದಲ್ಲಿಯೇ ಕದ್ರಿ ಪಾರ್ಕ್ಗೆ ಆಗಮಿಸಿದ್ದಾಳೆ. ಬಳಿಕ ಪಾರ್ಕ್ ಬಳಿಯ ಬಾಲಭವನ ಸಮೀಪದ ಶೌಚಾಲಯಕ್ಕೆ ಹೋಗಿ ಮುಖ ತೊಳೆದಿದ್ದಾಳೆ. ಅಲ್ಲಿಂದ ವಾಪಸ್ ಅದೇ ರಿಕ್ಷಾದಲ್ಲಿ ಮತ್ತೆ ಕೆಎಸ್ಆರ್ಟಿಸಿಗೆ ತೆರಳಿದ್ದಾಳೆ. ಆಟೋ ಚಾಲಕರಲ್ಲಿ ತಾನು ಚಿಕ್ಕಮ್ಮನ ಮನೆಗೆ ಹೋಗುವುದಾಗಿ ಹೇಳಿ ತೆರಳಿದ್ದಾಳೆ ಅಂತ ರಿಕ್ಷಾ ಚಾಲಕ ಪೊಲೀಸರಿಗೆ ಮಾಹಿತಿ ನೀಡಿದ್ದಾನೆ. ಆ ಬಳಿಕ ಬಾಲಕಿ ಯಾವ ಕಡೆ ಹೋಗಿದ್ದಾಳೆ ಅಂತ ಮಾಹಿತಿ ಲಭ್ಯ ಇಲ್ಲ. ಪರೀಕ್ಷೆಯಲ್ಲಿ ಕಡಿಮೆ ಅಂಕ ಬಂದ ಕಾರಣ ಬಾಲಕಿ ಮನೆ ಬಿಟ್ಟಿರುವುದಾಗಿ ಪ್ರಾಥಮಿಕ ತನಿಖೆಯಿಂದ ತಿಳಿದು ಬಂದಿದೆ. ಬಾಲಕಿಯ ಬಗ್ಗೆ ಮಾಹಿತಿ ದೊರೆತಲ್ಲಿ ಸ್ಥಳೀಯ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಲು ಪೊಲೀಸರು ತಿಳಿಸಿದ್ದಾರೆ. ಬಾಲಕಿ ವಿವಿಧೆಡೆ ಸಂಚರಿಸಿದ ರಿಕ್ಷಾ ಚಾಲಕರನ್ನ ಠಾಣೆಗೆ ಕರೆಸಿ ವಿಚಾರಣೆ ನಡೆಸಿ ಮಾಹಿತಿ ಪಡೆದುಕೊಳ್ಳಲಾಗಿದೆ. ಗಣಿತದಲ್ಲಿ ಕಡಿಮೆ ಅಂಕ ಬಂದಿರುವ ಕಾರಣಕ್ಕೆ ಪೋಷಕರು ಗದರಿಸುತ್ತಾರೆ ಅಂತ ಈಕೆ ಮನೆ ಬಿಟ್ಟು ಬಂದಿದ್ದಾರೆ ಅಂತ ನಂದಿನಿ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.